ಅತ್ಯಂತ ನೀತಿವಂತೆ ಧರ್ಮವಂತೆ ನ್ಯಾಯವಂತೆ ಆಗಿರುತ್ತಿನ ಬಲವಂತರಾಜೆ ಏರುವುದರ ನಮಗೆ ಇನ್ನಗ ಒಂದೇ ಅರ್ಥ ವಿಕ್ರಮಾದಿತ್ಯ ಚಕ್ರವರ್ತಿ ವಿಕ್ರಮಾದಿತ್ಯವರಲ್ಲಿ ಅದನ್ನು ಎತ್ತುವುದಾಗಿದೆ ಎಂದರತ್ತ ಹೋಯ ಅವರ ಪೀಠವನ್ನು ಏರಿದ ಇಲ್ಲಿಯ ನ್ಯಾಯ ತೀರ್ಮಾನವನ್ನು ಪಡೆಯ ಸೇರ್ದಿನಂಚಿನ ಮಾತಿನಗಳ ಸಂತೋಷ ಮಾತೆಲ್ಲ ಮನಸ್ಸುಗಳ ನೆಮ್ಮದಿಯತ್ತ ಮಾತೆರಗಳ ಖುಷಿಯಾಗಿ ಮಾತೆಲ್ಲ ಚಪ್ಪಾಳೆ ನಿಂತು ಚಪ್ಪಾಳೆ ಇಕ್ಕೆ ಅಂತ ಹೇಗೆಂದ್ರೆ ಅಡಿಗೆ ಬಿದ್ದುದೆಯ ತಿರುಗಾದ್ರೆ ಉಲ್ಲೋಕವು ಕಡಪುಂಡಗ 32 ಸಜೀವ ಪುಂಡಲಿಪ್ಪನ ಒಂಜಿ ದೇವ ಪೀಠರು ಎಂಕು ಉಡುಗೊರೆಯಾದ ಕೊಡಿಯದುಲ್ಲೇ ಆಮೇಲೆ ಇರಿ ಐತಮಿತ್ತು ಉಲ್ಲೊಂದು ರಾಜ್ಯಭಾರ ಮತ್ತೊಂದುಲ್ಲೇ ಒಂದೇ ಒಂಜಿ ದಿನಾವಡು ಒಂದೇ ಒಂಜಿ ಕ್ಷಣ ಅವಡು ಯಾಪನೆ ಅವಡು ರಾಜ್ಯ ನ್ಯಾಯ ಭ್ರಷ್ಟೆ ಅವಂದಿಲಕ್ಕ ಧರ್ಮ ಭ್ರಷ್ಟೆ ಅವಂದಿಲಕ್ಕ ರಾಜ್ಯಭಾರ ಮಲ್ಪುನಡೆಗೆ ಸಹಾಯ ಮತ್ತೊಂದು ಈ ಸಚಿವ ಮುಂಬೆಲೆ ಅಂತ ಇಲ್ಲಿ ರಾಜ್ಯಭಾರ ಮತ್ತೊಂದಿಲ್ಲ ಭಾರಿ ಸಂತೋಷ ಇಂಥ ದಿನವೂ ಬರಲಿ ಮಾರ್ನಮಿದ ಪುಣ್ಯಗಳಿಗೆ ಮಾರ್ನಮಿದ ಒಂದು ಪರ್ವಕಾಲ ವಿಜಯದಶಮಿದ ಪುಣ್ಯಗಳಿಗೆ ಅರ್ಥ ಅಂಚ ಮಾತೆಲ್ಲ ಮಂತ್ರಕ ಕಾರ್ಯಕ್ರಮ ಮಲ್ಪುನಾಯ ಈ ವಿಕ್ರಮೆ ಹತ್ತು ವಿಭಿನ್ನ ಇಪ್ಪಡು ಬಂದು ಒಂಜಿ ಕಾರ್ಯಕ್ರಮ ಯಾರು ಮತ್ತೊಂದಿಲ್ಲ ಅವೇ ವಿಚಾರ ಮಂಡನೆ ವಿಚಾರಧಾರೆ ಅವಳು ಬಂದು ಈ ಮಾರ್ನಮಿದ ದಿನಸಾನಿ ಯಾನೊಂಜಿ ಕಾರ್ಯಕ್ರಮದಿಂದ ಅವೇ ನವಗ್ರಹಗಳ ಬಗ್ಗೆ ತೆರೆಯರು ಎನ್ನ ಪ್ರಜೆಗಳು ಬಂದು ತಾಯಿಗಳ ಒಂದು ವಿಚಾರ ಎಂದು ಭಕ್ತರು ಬಂದ ಒಂಜಿ ನಲಮಾನಿಯಾಯನಾಯೇ ಪುಟ್ಟಿನದಾಗ ಇಚ್ಛೆಯಿಪ್ಪುರಿ ಬಾಲೆಯಾದ ಅಪ್ಪೆನ ಕರ್ಪಡು ಬರ್ತಿ ಬರ್ನಗ ಮಾತೆಲ್ಲ ಮುಂಜೆಲೆ ಕೈ ಇಪ್ಪುರಂತ ಆಡ ಬಿಳೆಯೊಂದು ಹೋವನಗ ಅಕಲು ಬಿಳೆಯೊಂದು ಹೋವನಗ ಆಗಲ ಮನಸ್ಥಿತಿ ಯಾವಡು ಪರಿಸ್ಥಿತಿ ಯಾವಡು ಅಗಲ ಜೀವನದ ರೀತಿನೇ ಬದಲಾವಣೆ ಹೋಗುವಂತ ಅಂಚಾಂಡ ಮುಂದೆ ಕಾರಣದ ಕಡೆ ಬದಲಾಗುತ್ತೆ ಬದಲಾವಣ ಒಂಚು ಕಾರಣವೋಡು ಐಕೊಂಚು ನೆಮನವೋಡು ಅಂತೆ ಅಂಚ ಒಂದು ದಾದೆಗೆ ಇಂಚ ಅಪ್ಪನು ಬಂದು ಇನ್ನಗ ಜ್ಯೋತಿಷ್ಯರು ಪಂತರು ಏನ ಒಂದು ಗ್ರಹಚಾರ ಗ್ರಹಗತಿನಿ ಇಂಚ ಅಪ್ಪನು ಮನುಷ್ಯರು ಏರುಪೇರಾವಡು ಧನ ಸಂಪತ್ತರಾವಡು ಅಧಿಕಾರಡಾವಡು ರೂಪ ಗುಣಗಳಾವಡು ವಿದ್ಯಾ ಬುದ್ಧಿಡಾವಡು ತಿಳುವಳಿಕೆಡಾವಡು ಏರು ಪಂಪಿನವು ಬರ್ಪುಡುದಾಯಿಗೆ ಮುಂದೆಗೆ ಯೋಗದಲ್ಲಿ ಪಾತ್ರ ಉಂಟು ಯೋಗ್ಯತೆ ಯೋಗ ಹೆಚ್ಚಬಂಡ ಕೆಲವೊಂದು ನಲಮಾನಿಗೆ ಯೋಗ್ಯತೆ ಇಟ್ಟು ಮಾತವೆಲ್ಲ ಪಡೆಯುವ ನಟಿಸಿ ನಾಯಕರು ಯೋಗ ಕೂತು ಬರುವುದು ಜೀವನ ಅಂಚೆಗೆ ಕೆಲವಕ್ಕೆ ಓ ವಿಷಯ ಮಂದಿ ಯೋಗ್ಯತೆ ಇದ್ದು ಬಂದಾಗಲ್ಲ ಅಗಲಿಗೆ ಮಾತಲ ತಿಕ್ಕೊಂಡು ನಾಯಕರು ಅಯ್ಯನ ಯೋಗ ಎಡ್ಡೆ ಉಂಟು ಬಂದೆ ಅಂಚ ಆಲೋಚನೆ ಮಾಡ್ಕೊಂಡಾಗ ಮುಂದೆ ಆದ ಕಾರಣದಾದರಿಗೆ ನವಗ್ರಹ ಗ್ರಹಗತಿ ಗ್ರಹಕ್ಕೆಲ್ಲ ಚಲನೆಡದೆ ಇದ್ದ ಆಪಣ ಬಂದಾಗ ವಿಂಕಲ ಆಶ್ಚರ್ಯ ಮುಂದದ ಬಗ್ಗೆ ಅವಣ್ಣ ಯಾರು ತೆರೆಯಲು ವರ್ಷ ಎನ್ನ ಪ್ರಜೆಗಳ ಮಾತೆಗಳ ಮುಂದದ ಬಗ್ಗೆ ಗೊತ್ತಾವರ್ಚ ಅಂಚ ಕಾರಣಕ್ಕೆ ಈ ನವಗ್ರಹಗಳ ಬಗ್ಗೆ ವಿಚಾರಧಾರೆ ಅವಳು ಪಡೆದು ವಿಜಯದ ಗೀತೆ ವಿಚಾರ ಮಂಡನೆ ಆಗುವುದು ನವಗ್ರಹಗಳ ಬಗ್ಗೆ ಒಂದೊಂದು ಗ್ರಹಗಳ ಬಗ್ಗೆ ಒಂದೊಂದು ಪಂಡಿತರು ವಿಚಾರಧಾರೆ ಮಾಡ್ತೇವೆ ಸೂರ್ಯ ಗ್ರಹ ಚಂದ್ರಗ್ರಹ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ನಾಥ ಗ್ರಹಗಳ ಬಗ್ಗೆ ಒಂದೊಂದು ಪಂಡಿತರು ಆತು பொருளோடு ವಿಚಾರಗಳನ್ನೇ ಹೊಂದಿರುತ್ತಲೇ ಭಾರಿ ಸಂತೋಷ ಸೇರ್ದಿನ ಪ್ರಜೆಗಳಿಗೆಲ್ಲ ಭಾರಿ ಸಂತೋಷ ಅಂದು ಬಂದು ಮಲ್ಯ ಬಂದ